ಪರ್ಪುನ ನೀರ್ದ ವಿಷಯಡು ರಾಜ್ಯಕ್ಕೆ ಮಲ್ಪಡೆ ಎಂದು ಪಂಡಿನ ಮಂತ್ರಿ ಯುಟಿ ಖಾದರ್ ಬುಧಾರೊಡ್ದು ಕುಡ್ಲಗ್ ರಡ್ಡು ದಿನ ಬುಡ್ದು ರಡ್ಡು ದಿನ ನೀರು ಒದಗಾವನ ಕ್ರಮ ದೆತೊಂದಾಂದು ಸುದ್ದಿಕೂಟೋಡು ತಿರಿಪಾದಿರು. ಕುಡ್ಲ ನಗರಗೂ ಸರಿಯಾದ ನೀರು ಒದಗಾವನ ದಿಟ್ಟಿಡು ರಡ್ಡು ದಿನ ಬುಡ್ದು ರಡ್ಡು ದಿನ ತಂಚ ನೀರು ಒದಗಾವನ ಕ್ರಮ ಬುಧಾರೊಡ್ದು ಶುರು ಮಂತದ. ಪರ್ಪುನ ನೀರ್ದ ಸಮಸ್ಯೆ ಹೆಚ್ಚಾದುಂಡು ಅಂಚಾದ ನೀರ್ದ ವಿಷಯಡು ರಾಜಕೀಯ ಬುಡ್ಚಿಂದು ಮಂತ್ರಿ ಯುಟಿ ಖಾದರ್ ಬಿಜೆಪಿ ದಕ್ಲೆಗೆ ಬಂತಿರು. ಸುದ್ದಿಕೂಟೋಡು ಮಂತ್ರಿ ಬಾತಿರ್ದು ತುಂಬೆ ವೆಂಟೆಡ್ ಅಣೆಕಟ್ಟು ತುಯರೆ ಪೋನಗ ಲೇದು ಜಿರಂದು ಶಾಸಕರು ವೇದವ್ಯಾಸ ಕಾಮತ್ ದೂರ್ದಿರು. ಆಂಡ ತಾನು ಕುಡ್ಲ ತೆನ್ಕೈ ಬುಕ್ಕ ಬಡಕೈ ಶಾಸಕರಿಗೆ ಫೋನ್ ಮಲ್ತದು ಪಾತಿರ್ದೆ ಎಂದು ಪಂಡಿರು. ನೀರ್ದ ವಿಚಾರಡು ಒರಿಯ ಕೋರಿ ದೂರುನ ಬದಲು ಜನಕ್ಲೆಗೆ ನೀರು ಒದಗಾಯರ ಗುಮನ ಕೊರುಡು ನೀರ್ದ ವಿಷಯಡು ರಾಜಕೀಯ ಬುಡ್ಚಿ ಬೇಗ ಬರ್ಸ ಬರಡು ಸರ್ವೇರ್ಲ ದೇವೇರ್ಡ ನಟ್ಟುಣ್ಗ ಪರ್ಪುನ ನೀರಿಗೂ ದಿಂಜ ಬರ ಉಂಡು ನೀರಿನ ಕಮ್ಮಿ ಕಮ್ಮಿ ಗಲಸೆರೆ ಕ್ರಮಗದೆತ ನಡಾತನೆಂದು ಮಂತ್ರಿ ಯುಟಿ ಖಾದರ್ ಪಂಡಿರು. 7 ಮೀಟರ್ ನೋಡಿ, ನಾನು ಹೇಳ್ದೇನಲ್ಲ, ಈಗ ಇಡೀ ಡ್ಯಾಮ್ ಕಟ್ಟಿದೆ ಯಾರು ಅದನ್ನು ಇವರು ಎಲ್ಲಿ? ಈ ಸ್ಯಾಂಕ್ಷನ್ ಮಾತ್ರ, ದುಡ್ಡು ಯಾರು ಬಿಡುಗಡೆ ಮಾಡಿದ್ದು? ಅನುದಾನ ಕೊಟ್ಟದ್ದು ಯಾರು? ಯಡಿಯೂರಪ್ಪ ಏನೆಲ್ಲ ಮಾಡಲಿಲ್ಲ. ಸ್ಕೈ ಬಸ್ ಮಂಗಳೂರಿಗೆ ಮಾಡ್ತಾರೆ ಅಂತ ಹೇಳಿದರು, ಮಂಗಲ ಕಾರ್ನಿಶ್ ಮಾಡ್ತಾರೆ ಅಂತ ಇವರು ಹೇಳಿದ್ದಾರೆ. ಮತ್ತು ಮೆಟ್ರೋ ಎಲ್ಲ ಆಗಲಿಕ್ಕೆ ಮೊನೋ ರೈಲು ಮಾಡುವಂತ ಹೇಳಿದ್ದಾರೆ. ಏನು ಇವ್ರು ಮಾತಾಡೋದಿಲ್ಲ? ಈಗ 5 ವರ್ಷ ಅಧಿಕಾರ ಇದ್ರು, ಅವ್ರು ಕೂಡ ಕಾರ್ಪೊರೇಷನ್ 5 ವರ್ಷ ಇದ್ರಲ್ಲ. ಸೊ ನಾವು ಇದಕ್ಕೆ ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಜವಾಬ್ದಾರಿತವಾಗಿ ಇವತ್ತು ಮಾತಾಡುವಂಥ ವಿಚಾರ ಇವತ್ತು ಆಗಬೇಕು. ಇವ್ರು ಹೇಳ್ತಾರೆ ಯಾಕೆ ತರಲಿಕ್ಕೆ ಆಗಲಿಲ್ಲ? ಇವರು ಲೋಕ ಶಾಸಕರು ಹೌದಲ್ವಾ? ಇದನ್ನು ಅರ್ಬನ್ ಡೆವಲಪ್ ಮಿನಿಸ್ಟ್ರಿ ಯಾರು? ನಾನು ಹೌದಾ ಅಲ್ವಾ? ನಗರದ್ದು ಇದು ವ್ಯಾಪ್ತಿ ನನಗೆ ಬರ್ತದೆ ಇಲ್ವಾ? ನನ್ನ ಒಂದು ದಿವಸ ಆದರೂ ಏನು ಮಾಡೋದು ನಾವು? ಖಾದರ್ 6ರಂದು 7 ಮಾಡಬೇಕಲ್ಲ, ಇದಕ್ಕೆ ಪರಿಹಾರ ಬರಬೇಕಲ್ಲ. ನನ್ನ ಒಂದು ಮಾತು ಅಥವಾ ಒಂದು ಲೆಟರ್ ಅಥವಾ ಒಂದು ಚರ್ಚೆ ಅಥವಾ ಬೇರೆ ಬೇರೆ ಸಭೆಯಲ್ಲಿ ಮೀಟಿಂಗ್ ಮಾಡುವ ಜಿಲ್ಲಾಧಿಕಾರಿಯಲ್ಲಿ ಇವರು ಕೂಡ ಬಂದಿದ್ರಲ್ಲ, ಒಂದು ವಿಚಾರ ಪ್ರಸ್ತಾಪಿಸಿದ ಕೇಳ್ತೇನೆ. ಒಂದೇ ಒಂದು ಮಾತು ಕೂಡ ಇಲ್ಲಿ ತನಕ 1 ವರ್ಷದಲ್ಲಿ ಮಾತಾಡಲಿಲ್ಲ. ಇವಾಗ ಇದು ಬರುವಾಗ ಇವರಿಗೆ ನೆನಪಾಗೋದಿಲ್ಲ ವಿಚಾರಗಳು. ಅದನ್ನು ತರಬೇಕಿತ್ತು, ಇದನ್ನು ತರಬೇಕಿತ್ತು ಅಂತೇಳಿ. ದಿಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇವತ್ತು 20 ಕಾರ್ಪೊರೇಷನ್ ಅಪೋಸಿಟ್ 20 ಮೆಂಬರ್ ಅವ್ರು ಕೂಡ ಇದ್ರಲ್ಲ. ಸೊ ಇದಕ್ಕೆ ನಾನು ಹೇಳಿದೆ ಅಂತ ಹೇಳಿದರೆ, ಇದರಲ್ಲಿ ರಾಜ್ಯಕ್ಕೆ ಅಂತ ಯಾರು ಮಾಡೋದು ಬೇಡ. ಆದಷ್ಟು ಬೇಗ ಮಳೆ ಬರಲಿ ಅಂತೇಳಿ ನಾವು ಪ್ರಾರ್ಥಿಸುವ. ನಾವು ಈ ರೀತಿ ರಾಜ್ಯಕ್ಕೆ ಮಾಡಿದರೆ ದೇವರು ಮಳೆ ಕೊಡೋನು ಕೂಡ ಕೊಡೋದು ಬೇಡ ಅಂತ ಹೇಳ್ತಾನೆ. ಇವರು ಕಿರಿಕಿರಿ ಬೇಡ ಅಂತೇಳಿ ಆಯ್ತಲ್ಲ, ದೇವರಿಗೆ ಕೂಡ ಮುನಿಸ್ಕೊಳ್ತಾರೆ. ಸೊ ನಾವು ಗಲಾಟೆ ಮಾಡೋದು ಬೇಡ. ನಾವು ಚೆನ್ನಾಗಿ ಇದ್ದುಕೊಂಡು ದೇವ್ರದ್ದು ಸರಿಯಾಗಿ ಪ್ರಾರ್ಥಿಸುವ, ಇಲ್ಲಿಗೊಂದು ಮಳೆ ಬರಲಿ, ಜನ ನೀರು ಕೊಡಲಿ, ಮತ್ತೆ ಪಾಲಿಟಿಕ್ಸ್ ಎಲ್ಲ ಮಾಡ್ಬೋದು.